ಸೂತಾದಿರತನಿಗೆ ಗಂಗೆಯ ದಡದಲ್ಲಿ ಹೆಕ್ಕುಲೆಕ್ಕ ಸಿಕ್ಕಿದಂತಹ ಶಿಶುವಂತೆ ನೀವು ಅವರಿಂದಲೇ ಪೋಷಿಸಲ್ಪಟ್ಟ ಕಾರಣದಿಂದಲಾಗಿ ಸೂತ ಸುತನಂದ ಜಗ ವಿಖ್ಯಾತನಾದೆ. ನೀನು ಕಲಹದಲ್ಲಿ ಅತಿ ಸಾಹಸಿಗರೇ. ಹೌದಪ್ಪ, ಕೌರವ ಪಾಂಡವರ ಮಧ್ಯೆ ಹುಟ್ಟಿಕೊಂಡಂತ ಅಂತಹ ಕಲಹ, ದಾಯಾದ್ಯ ಕಲಹ, ಇದಕ್ಕೆ ಬೇಕಾದಂತೆ ಸಹಕಾರವು ನೀಡಿ ಅದು ಮತ್ತೆ ಪ್ರಜ್ವಲಿಸುವ ಹಾಗೆ ಮಾಡಿದವರಿದ್ದಾರೆ. ಕಲಹದಲ್ಲಿ ಅತಿ ಸಾಹಸಿಗರೇ. ಹೌದು, ಶ್ರೀಮದ ಕಿಲಮಹಿ ಮಂಡಲ ಮಂಡಲಯವಾದ ಭರತ ಖಂಡದ ವಿಖ್ಯಾತ ಕುರುಕ್ಷೇತ್ರ. ಈ ರಣಧಾರುಣಿಯಲ್ಲಿ ಭೀಷ್ಮದ್ರೋಣರು ಏರಿಬಿದಂತಹ ಸ್ಥಾನಮಾನವನ್ನು ಕೌರವ ಸೇನೆಯಲ್ಲಿ ಹೊಂದಿ ನನಗೆ ಸಮದಂಡಿಯಾಗಿ ಕಾಳಗವನ್ನು ಮಾಡಕ್ಕೆ ಹೊರಟಿಯಲ್ಲ. 3 ಲೋಕದ ಗಂಡನಾದಂತಹ ಪಾರ್ಥನಾದ ನನ್ನ ಮುಂದೆ ಕಾಳಗ ಮಾಡಿದರೆ ಪರಿಣಾಮ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವಾಗ ನೀನೇ ಇರುವುದಿಲ್ಲ. ನಿನ್ನ ತಲೆ ಅನಿವಾರ್ಯತೆ ಉಂಟು ಅನ್ನುವುದನ್ನು ಒಪ್ಪಿದೆಯಲ್ಲ. ಅಲ್ಲದೆ ಹೋದರೆ ರಣಕ್ಷೇತ್ರದಲ್ಲಿ ದ್ವೈರಥ ಯುದ್ಧಕ್ಕೆ ನಿನ್ನೊಂದಿಗೆ ಪಂಥಾಹ್ವಾನವನ್ನು ನೀಡಿ ಈ ಮೊದಲು ಕಾಳಗವನ್ನು ಮಾಡಿದವರು ಈ ಕುರುದಾರುಣಿಯಲ್ಲಿ ಆಚಾರ್ಯರಾದಂತಹ ಭೀಷ್ಮರು ಮಾತ್ರ. ಆಮೇಲೆ ನಿನ್ನೊಂದಿಗೆ ದ್ವೈರಥ ಯುದ್ಧಕ್ಕೆ ಸಜ್ಜಾಗಿ ಇಂದಿನ ದಿನ ಸಿದ್ಧನಾದವ ಕರ್ಣ ಕೇವಲ ಅಲ್ಪಬಲನೆಂದು ಸಾಮಾನ್ಯನೆಂದು ನೀನು ನನ್ನ ಕುರಿತಾಗಿ ಕಲ್ಪಿಸಿಕೊಂಡರೆ ಅದು ನಿನ್ನ ಲೋಕಾನುಭವದ ಕೊರತೆಯನ್ನೇ ಸಾರೀತೆ ಹೊರತು ಅದಕ್ಕಿಂತ ಬೇರೇನೂ ಆಗದು. ಪೃಥ್ವಿ 3ರ ಗಂಡು ಅನ್ನುವ ಖ್ಯಾತಿಯನ್ನು ಗಳಿಸಿದ ನಿನ್ನಂತಲ್ಲಿ ಸಡ್ಡು ಹೊಡೆದು ಮುಖಾಮುಖಿಯಾದ ಯುದ್ಧಕ್ಕೆ ಅವಕಾಶಕ್ಕಾಗಿ ಈ ದಿನದ ನಕವು ಹಾತರಿಯುತ್ತಾ ಬಂದವನು ನಾನು. ಆದ್ದರಿಂದಲೇ ಕೌರವ ಪಾಂಡವರೊಳಗಿನ ದಾಯಾದ್ಯದ ಮತ್ಸರದ ಕಿಚ್ಚು ಪ್ರಜ್ವಲಿಸುವಲ್ಲಿ ಬೇಕಾದಂತೆ ಪ್ರೋತ್ಸಾಹವನ್ನು ಕೊಟ್ಟಮ. ಕಾರಣ ಏನು? ಹಸ್ತಿನಾವತಿಯಲ್ಲಿ ನಿಮಗೆ ಅಧಿಕಾರ ಸಿಗಕೂಡದು ಅನ್ನುವುದಲ್ಲ ನನ್ನ ಉದ್ದೇಶ. ನಿನ್ನೊಂದಿಗೆ ಒಂದು ಮುಖಾಮುಖಿಯಾದ ಹೋರಾಟವಾಗಬೇಕು. ಒದಗಿ ಬಂದಾಗ ಯಾಕೆ ಓಡಿದೆ ಹೇಳು? ಎಲ್ಲ ಸಂದರ್ಭಗಳಲ್ಲಿಯೂ ಒಬ್ಬ ವ್ಯಕ್ತಿಯಾದವ ವಿಜೃಂಭಿಸುವುದಕ್ಕಾಗುವುದಿಲ್ಲ. ಕೈಗೊಂಡ ಕಾಳಗದಲ್ಲಿ ಮುಖ ಕೆಳಗೆ ಹಾಕಿ ಕೆನ್ನೆಯ ಮೇಲೆ ಕೈಯಾರಿಸಿ ಕಣ್ಣೀರಿಳಿಸುವಂತಹ ಪ್ರಕರಣಗಳು ನಿನ್ನ ಹೋರಾಟದ ಜೀವನದಲ್ಲಿಯೂ ಬಂದು ಹೋಗಿದೆ ಅನ್ನುವುದನ್ನು ಮರೆಯದಿರು. ಹಾಗಿದ್ರೆ ಒಬ್ಬ ವ್ಯಕ್ತಃ ವೀರನಾದರೂ ಸರ್ವತ್ರ ವಿಜಯಿಯಾಗಿಯೇ ಸದಾಕಾಲ ಇರ್ತಾನೆ ಅನ್ನುವುದನ್ನು ನಮಗೆ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಯಾವುದು ಧೀರತನ ಮತ್ತೆ ಮತ್ತೆ ಅಡಸಿದ ಸೋಲಿಗಾದರೂ ಮುಖ ಸಣ್ಣದು ಮಾಡಿ ಹಿಂದೆ ಹೋಗದೆ ನಿನ್ನಲ್ಲಿ ಸೆಟೆದು ಮತ್ತೆ ಸಂಗ್ರಾಮಕ್ಕಾಗಿ ನಿಂತೆನಲ್ಲ, ಅದು ನನ್ನ ಅಂತಸ್ಥವಾದಂತಹ ಧೀರತನ. ವಿಚಲಿತನಾಗಲಿಲ್ಲ ಪಾರ್ಥ ವಿರೋಧದಲ್ಲಿ. ಪಡವಿ 3ರ ಗಂಡು ನೀನು ಹೌದಾ ಅಲ್ವ ಅನ್ನುವುದನ್ನು ನಿರ್ಣಯಿಸುವುದಕ್ಕಾಗಿ ಇಂದಿನ ದಿನ ಶಲ್ಯ ಸಾರಥ್ಯದಿಂದ ಒದಗಿ ನಿನ್ನ ಮುಂದೆ ಕಲಹಕ್ಕಾಗಿ ನಿತ್ತಮ. ಆದ್ದರಿಂದ ಸಾಮಾನ್ಯನಿದ್ದಾನೆ ಕರ್ಣ ಅನ್ನುವ ಭಾವವಿದ್ದರೆ ಬಿಡು. ನಿನ್ನ ಮುಗುಡಿಗೆಯಲ್ಲಿ ಹರಿತವಾದ ವಿಷಕಗಳಿದ್ದರೆ ಅದನ್ನು ಮೊದಲು ಬಿಡು. ನಿನಗೆ ಗೊತ್ತಿದೆ
ಸಲ್ಲುವ ವಿಚಾರ ರಾಧೆಯಗ ಸಲ್ಲುವುದೇ. ಸಾಧಕಗಳ ವಿಚಾರಕ್ಕೆ ಕೇವಲ ದೇಹ ಶಕ್ತಿ ಹೊಂದಿದ್ದರೆ ಸಾಕಾಗುವುದಿಲ್ಲ, ಯೋಗ್ಯ ವಿಚಾರ ಬೇಕು. ಕೇವಲ ದೇಹ ಶಕ್ತಿ ಮಾತ್ರ ಇದ್ರೆ ಅದು ಪಾಶವೀ ಬಲವಾದೀತೆ ವಿನಃ ಅದಕ್ಕೆ ಯುದ್ಧ ವಿದ್ಯೆ ಸಿದ್ಧಿಸುವುದಕ್ಕೆ ಸಾಧ್ಯವಿಲ್ಲ. ದೇಹ ಶಕ್ತಿ ಜೊತೆಗೆ ವಿಚಾರ ಶಕ್ತಿ ಇದೆರಡು ಏಕೀಕೃತವಾದಾಗ ಮಾತ್ರ ಯುದ್ಧ ವಿದ್ಯೆ ಸಿದ್ಧಿಸುವುದಕ್ಕೆ ಸಾಧ್ಯ. ಕೇವಲ ಸೂತ ಪತ್ನಿಯ ಲಾಲನೆ ಪಾಲನೆಗಳಿಂದ ಬೆಳೆದಂತಹ ನಿನಗೆ ಆ ವಿದ್ಯೆಯಲ್ಲಿ ಕರಗತವಾಗಬೇಕು ಹೇಳು. ಇದು ಮೊದಲು ಸವನಿಸಿದಂತಹ ಕಾಳಗದಲ್ಲೆಲ್ಲ ಹೋರಾಟವೆಲ್ಲ ಸಗಿ ಪ್ರಾಣವನ್ನು ಉಳಿಸಿಕೊಂಡು ಓಡಿ ಹೋದಂತಹ ವಿಚಾರಗಳು ಜ್ವಲಂತ ಸಾಕ್ಷಿಗಳಾಗಿಯೇ ಇದೆ. ಸೇನಾಧಿಪತಿತ್ವವನ್ನು ಹೊಂದುವಂತಹ ಕಾಲಕ್ಕೆ ಕೌರವನ ಮುಂದೆ ಭಾಷೆಯನ್ನು ಹಾಕಿದ್ದಂತೆ ಸಮಸ್ತ ಕುರು ಸೇನೆಯ ತಲೆಗಾಯಿವೆ. ನಿನ್ನಲ್ಲಿ ಒಂದು ಕೇಳಬೇಕಾ ನಾನು? ಸಮಸ್ತ ಕುರು ಸೇನೆಯ ವಿಚಾರ ಬಿಡು, ನಿನ್ನ ಒಬ್ಬನ ತಲೆ ಉಳಿಸಿಕೊಳ್ಳ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.